ವಾರ್ತೆ ವಿವರ ರಾಜ್ಯದ 7 ಜಿಲ್ಲೆಯ ಬೊಲ್ಲ ಪರಿಹಾರ ಕಾರ್ಯಗಳಿಗೆ ರಾಜ್ಯ ಸರ್ಕಾರ 200 ಕೋಟಿ ಬಿಡುಗಡೆ ಮಲ್ತದು ಆದೇಶ ಪಿದಾಡ್ಪಾದನ್ನು 88 ಕೋಟಿ ರೂಪಾಯಿ ಒಂದಿಟ್ಟು ಕೊಡಗು ಪೋಪುಂಡು ರಾಜ್ಯ ಸರ್ಕಾರ ಬಿಡುಗಡೆ ಮಲ್ತಿನಿಟ್ಟು 88 ಕೋಟಿ ರೂಪಾಯಿ ಕೊಡಗು ಜಿಲ್ಲೆಗೆ ಪೋಪುಂಡು ಬಾಕಿದ 117 ಕೋಟಿ ದಕ್ಷಿಣ ಕನ್ನಡಗೂ ಇರುವ ಕೋಟಿ 83 ಲಕ್ಷ ಒಡಿಪ್ಪಗೂ 14 ಕೋಟಿ 54 ಲಕ್ಷ ಚಿಕ್ಕಮಗಳೂರಿಗೂ 28 ಕೋಟಿ 13 ಲಕ್ಷ ಹಾಸನಗೂ 27 ಕೋಟಿ 94 ಲಕ್ಷ ಉತ್ತರ ಕನ್ನಡ ಜಿಲ್ಲೆಗೆ 11 ಕೋಟಿ 51 ಲಕ್ಷ ಶಿವಮೊಗ್ಗಗೂ 15 ಕೋಟಿ ರೂಪಾಯಿನ ಸರ್ಕಾರ ಬೊಲ್ಲ ಪರಿಹಾರ ಕೆಲಸಗಳಿಗೆ ಬಿಡುಗಡೆ ಮಲ್ತದೆ ಉಜಿರೆ ಕನ್ಯಾಡಿ ಶ್ರೀರಾಮ ಕ್ಷೇತ್ರದ ನಡಪನ ಧರ್ಮ ಸಂಸತ್ಗೆ ಮಾತ ವ್ಯವಸ್ಥೆ ಲಾತಿನ ಐತಾರ ಬಯ್ಯ 4 ಗಂಟೆಗೆ ಉಜಿರೆ ಜನಾರ್ದನ ದೇವಸ್ಥಾನ ನಡೆದು ಶ್ರೀರಾಮ ಕ್ಷೇತ್ರಗೂ ಸಾಧು ಸಂತರಿನ ಮೆರವಣಿಗೆಯಲ್ಲಿ ಬರ್ಪುಣು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂತೇರು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಶನಿವಾರ ಕುಳ್ಳದ ಪತ್ರಿಕಾ ಭವನಡು ಸುದ್ದಿಕೂಟಡು ಪಾತೆಡ್ದು ಪುರಾಣ ಇತಿಹಾಸ ಕಾಲಮುಟ್ಟ ರಾಜಾಶ್ರಯಡು ಗುರುಪೀಠ ಶ್ರೇಷ್ಠ ಆದಿತ್ಯನು ಎಡ್ಡೆ ಆಡಳಿತ ಮಲಿಪೇರ ಗುರುಪೀಠಲು ರಾಜಪೀಠಲೆಗೆ ಮಾರ್ಗದರ್ಶನ ಮಲ್ತದಿತ್ತ ಗುರು ಪರಂಪರೆನ ಕುಡೋರ ಸಂಘಟನೆ ಮಲ್ಪಡು ಧರ್ಮ ಜಾಗೃತಿ ಯಾವಡು ಧರ್ಮ ಸಂಸದ್ ಐಕಾದೆ ಇತ್ತನು ಇತ್ತೆ ಕುಡೋರ ಉಜಿರೆ ಕನ್ಯಾಡಿ ಶ್ರೀರಾಮ ಕ್ಷೇತ್ರಡು ಧರ್ಮ ಸಂಸದ್ ಸೇರೊಂದುಂಡು ಪಂಡೇರು ಇಡೀ ದೇಶದ ಸಾರಗಟ್ಲೆ ಸಂತೇರು ಬರ್ಪೇರು ಸಾರ್ವಜನಿಕ ಸಭೆ ನಡಪೆರುಂಡು ಅನ್ನದಾನ ವ್ಯವಸ್ಥೆ ಉಂತಿರ ವ್ಯವಸ್ಥೆ ಪಾಯ್ಕಾನ ವ್ಯವಸ್ಥೆ ಗಾಡಿಲಿನ ಉಂತಾಯರೆ ಇಂಚ ಮಾತ ವ್ಯವಸ್ಥೆ ಆತನು ಸೆಪ್ಟೆಂಬರ್ 2 ಬಯ್ಯ 4 ಗಂಟೆಗೆ ಉಜಿರದ ಜನಾರ್ದನ ದೇವಸ್ಥಾನ ನೋಡ್ದು ಸಾಧು ಸಂತರಿನ ಮೆರವಣಿಗೆ ಶ್ರೀರಾಮ ಕ್ಷೇತ್ರವು ಎದ್ಕೊಂಡು ನಳಿನ್ ಕುಮಾರ್ ಕಟೀಲ್ ಪಂಡೇರು ಕಂಕನಾಡಿ ಬ್ರಹ್ಮ ವೈದ್ಯರ್ಕಳ ಗರಡಿ ಗುರುಕಾರ್ಯರು ಚಿತ್ತರಂಜನ್ ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಜೆಡಿಎಸ್ ಕುಡ್ಲದ ಗುರುಕಾರ್ಯರು ವಸಂತ ಪೂಜಾರಿ ಸುದ್ದಿ ಕುಡಿಯುತ್ತೇರು ರಾಷ್ಟ್ರೀಯ ಧರ್ಮ ಸಂಸತ್ 2018 ಕನ್ಯಾಡಿಯಲ್ಲಿ ಸೆಪ್ಟೆಂಬರ್ 2 ಮತ್ತು 3 2 ದಿನಗಳ ಕಾಲ ನೆರವೇರಿಸಲಿಕ್ಕೆ ಸಿದ್ಧತೆಗಳು ಪ್ರಾರಂಭ ಆಗಿದೆ. ಇದು ಸ್ವಾಮೀಜಿಗಳ ಸಂತರ ಇಡೀ ದೇಶದ ಸಹಸ್ರಾರು ಸಂತರನ್ನು ಜೋಡಿಸಿಕೊಂಡು ಭಾರತಕ್ಕೆ ಯಾವ ಪರಂಪರೆ ಇರಬೇಕು, ಭಾರತಕ್ಕೆ ಯಾವ ರೀತಿಯ ಮಾರ್ಗದರ್ಶನಗಳಿರಬೇಕು, ಶಿಕ್ಷಣದಲ್ಲಿ ಯಾವ ರೀತಿಯ ಪರಿವರ್ತನೆಗಳಾಗಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆಗಳು ಸ್ವಾಮೀಜಿಗಳ ಸಂತರ ಮಟ್ಟದಲ್ಲಿ ನಡೀತಕ್ಕಂಥದ್ದು. ಹಾಗಾಗಿ ಈ ದೇಶದ ಎಲ್ಲ ಸಂತರನ್ನು ಸೇರಿಸಿ ಈ ಸಭೆ ನಡೀಲಿಕ್ಕಿದೆ. ಇಲ್ಲಿಗೆ 1, 2, 3 ದಿನಗಳ ಕಾಲ ದೇಶದ ಬೇರೆ ಬೇರೆ ಭಾಗಗಳಿಂದ ಸಾಧು ಸಂತರುಗಳು ಬರ್ತಾರೆ. ಅದರ ಜೊತೆಗೆ ಒಂದು ಸಾರ್ವಜನಿಕ ಸಭೆಯು ನಡೀಲಿಕ್ಕಿದೆ. 1ನೇ ತಾರೀಕು 2ನೇ ತಾರೀಕು 4 ಗಂಟೆಗೆ ಉಜಿರೆ ಜನಾರ್ದನ ದೇವಸ್ಥಾನದಿಂದ ಸಾಧು ಸಂತರು ಮಹಾಮಂಡಲೇಶ್ವರರನ್ನು ಮಠಾಧೀಶರನ್ನು ಪೂರ್ಣಕುಂಭ ಸ್ವಾಗತದ ಜೊತೆಗೆ ಒಂದು ಶೋಭಾಯಾತ್ರೆಯನ್ನು ಮಾಡಿ ಅಲ್ಲಿ ಕ್ಷೇತ್ರಕ್ಕೆ ಸ್ವಾಗತಿಸಲಾಗುವುದು. 5 ರಥಗಳ ನಿರ್ಮಾಣ ಮಾಡಿ ಆ 5 ರಥದಲ್ಲಿ ಸಾಧು ಸಂತರನ್ನು ಸೇರಿಸ್ಕೊಂಡು ಅಲ್ಲಿಗೆ ಕರ್ಕೊಂಡು ಬರಲಿಕ್ಕಾಗ್ತದೆ.